ನದಿಗಳಲ್ಲಿ ಕೈಗೊಳ್ಳುವ ಪುಣ್ಯ ಸ್ನಾನಕ್ಕೆ ನಮ್ಮ ಪರಂಪರೆಯಲ್ಲಿ ವಿಶೇಷ ಮಹತ್ವವಿದೆ. ಇಂದು ಕೃಷ್ಣಾಂಗಾರಕ ಚತುರ್ದಶಿ. ಕರಾವಳಿ ಜಿಲ್ಲೆ ಉಡುಪಿಯ ಜೀವನದಿ ಸ್ವರ್ಣಿಯಲ್ಲಿ ಇಂದು ಪುಣ್ಯ ಸ್ನಾನ ಕೈಗೊಳ್ಳಲು ಸಾವಿರಾರು ಜನ ಬಂದಿದ್ದರು. ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಹಾಗೂ ಮಂಗಳವಾರದ ದಿನವನ್ನು ಕೃಷ್ಣಾಂಗಾರಕ ಚತುರ್ದಶಿ ಎಂದು ಪರಿಗಣಿಸಿ ವರ್ಷಂಪ್ರತಿ ಪುಣ್ಯ ಸ್ನಾನ ಕೈಗೊಳ್ಳಲಾಗುತ್ತದೆ. ಇಲ್ಲಿನ ಗಣಪತಿ ಸನ್ನಿಧಾನಕ್ಕೆ ಸಾವಿರಾರು ಜನ ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡುತ್ತಾರೆ. ಈ ದಿನ ಸ್ವರ್ಣಾ ನದಿಯಲ್ಲಿ ಮುಳುಗಿದಾಗ ಒಂದು ವಿಶಿಷ್ಟವಾದ ಶಬ್ದ ಕೇಳುತ್ತೆ ಅನ್ನೋದು ಜನರ ನಂಬಿಕೆ. ವಾದಿರಾಜ ಗುರುಗಳು ತಿಳಿಸಿದಂತೆ ನೀರಿನಲ್ಲಿ ಮುಳುಗಿದ ಸಂದರ್ಭ ಚಟಚಟ ಎಂಬ ಶಬ್ದ ಕಿವಿಗೆ ಬೀಳುತ್ತದಂತ. ಈ ಶಬ್ದ ಕೇಳಿದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುವುದು ಎನ್ನುವುದು ಜನರ ನಂಬಿಕೆ. ಕೃಷ್ಣ ಅಂಗಾರಕ ಚತುರ್ದಶಿಯಂದ ವಿದ್ಯಮಾನ ನಡೆಯುವುದರಿಂದ ಪುಣ್ಯ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಕರಾವಳಿ ಮಾತ್ರವಲ್ಲದೆ ಬೆಂಗಳೂರು, ರಾಯಚೂರು, ಬಳ್ಳಾರಿ ಮುಂತಾದ ಭಾಗಗಳಿಂದಲೂ ಜನ ಸ್ವರ್ಣ ನದಿಯಲ್ಲಿ ಪುಣ್ಯ ಸ್ನಾನ ಕೈಗೊಳ್ಳಲು ಬರುತ್ತಾರೆ. ಸುವರ್ಣ ನದಿಯ ಪವಿತ್ರವಾದ ಸನ್ನಿಧಾನ, ಶೀಂಬ್ರ ತೀರ್ಥ ಎಂದು ಕರೆಯುವ ಈ ತೀರ್ಥಕ್ಷೇತ್ರದಲ್ಲಿ ಅನೇಕ ಭಕ್ತರು ಇವತ್ತು ವಿಶೇಷವಾಗಿ ಸ್ನಾನವನ್ನು ಮಾಡುವ ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಅದರಲ್ಲೂ ಕೃಷ್ಣಾಂಗಾರಕ ಚತುರ್ದಶಿ ಅಂತ ಹೇಳಿ ಇವತ್ತಿನ ದಿನ, ಅಂದರೆ ಇವತ್ತು ಮಂಗಳವಾರ, ಚತುರ್ದಶಿ ತಿಥಿ, ಕೃಷ್ಣ ಪಕ್ಷ. ಈ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಮಂಗಳವಾರದಂದು ಈ ಮೂರೂ ಸೇರಿದಾಗ, ಈ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ನಮ್ಮ ಸಮಸ್ತ ಪಾಪಗಳನ್ನು ಪರಿಹಾರ ಮಾಡ್ತದೆ ಈ ನದಿ ಸ್ನಾನ ಎಂಬುದನ್ನು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ. ಅಷ್ಟು ಸುವರ್ಣಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಾವು ನಮ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳು ಕೂಡ ನಾಶ ಮಾಡಿಕೊಳ್ತೇವೆ ಅಂತನ್ನುವ ಉಲ್ಲೇಖವನ್ನು ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಎಂಬ ಗ್ರಂಥದಲ್ಲಿ ಮಾಡಿದ್ದುಂಟು. ವೇದಾತ್ ಚಲಹೃದುದ್ಭೂತಾಂ ಸುವರ್ಣಾಂ ಕೋನುವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂಜನಾನ್ ಅಂತ. ವೇದಾಚಲ ಎಂಬ ಪರ್ವತದಿಂದ ಹರಿದು ಬಂದಂತಹ ಈ ಸುವರ್ಣಾ ನದಿಯ ವರ್ಣನೆಯನ್ನು ಯಾರು ತಾನೇ ಮಾಡಲಿಕ್ಕೆ ಸಾಧ್ಯ? ನಮ್ಮ ಪಾಪವು ಭಸ್ಮವಾಗ್ತಾ ಇದೆ,